ತುಳುನಾಡಿನ ಜಾನಪದ ಕ್ರೀಡೆಯಲ್ಲಿ 2019-20 ಸಾಲಿನಲ್ಲಿ ಸಾಧನೆ ಮಾಡಿ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದು ಭಾರತದ ಉಸೇನ್ ಬೋಲ್ಟ್ ಎಂದೇ ಹೆಸರುವಾಸಿಯಾಗಿರುವ ಕಂಬಳದ ಚಿನ್ನದ ಓಟಗಾರ ಮಿಜಾರು ಅಶ್ವತ್ಥಪುರ ಶ್ರೀನಿವಾಸ ಗೌಡ ಅವರು ಕಂಬಳದ ಬಿಡುವಿನಲ್ಲಿ ಸುಮ್ಮನೆ ಕುಳಿತುಕೊಳ್ಳದೆ ಕೃಷಿ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕೃಷಿ ಪ್ರೇಮವನ್ನು ತೋರ್ಪಡಿಸಿದ್ದಾರೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಕಡಂದಲೆಯ ಬರೆಡ್ಕ ಪ್ರದೇಶದಲ್ಲಿ ಕಳೆದ 30 ವರ್ಷಗಳಿಂದ ಯಾವುದೇ ಕೃಷಿಯನ್ನ ಮಾಡದೆ ಹಾಗೆಯೇ ಹಡಿಲು ಬಿದ್ದಿರುವ 8 ಎಕರೆ ಭೂಮಿಯಲ್ಲಿ ಕಳೆದೆರಡು ವರ್ಷಗಳಿಂದ ಭತ್ತದ ಕೃಷಿಯನ್ನ ಮಾಡುವ ಮೂಲಕ ಶ್ರೀನಿವಾಸ್ ಗೌಡ ಅವರು ಕಂಬಳಕ್ಕೂ ಕೃಷಿಗೂ ಇರುವ ಅವಿನಾಭಾವ ಸಂಬಂಧವನ್ನ ಸಾಬೀತುಪಡಿಸಿದ್ದಾರೆ. ಕಳೆದ 4 ತಿಂಗಳಿನಿಂದ ಯಾವುದೇ ವ್ಯಾಯಾಮವಿಲ್ಲದೆ ಕೊಬ್ಬನ್ನ ಹೆಚ್ಚಿಸಿಕೊಂಡಿರುವ ತನ್ನ ಓಟದ ಕೋಣಗಳನ್ನು ಕೃಷಿ ಕಾಯಕದಲ್ಲಿ ಬಳಸಿಕೊಂಡು ಅವುಗಳಿಗೂ ದೈಹಿಕ ವ್ಯಾಯಾಮ ಸಿಗುವ ಹಾಗೆ ಮಾಡಿದ್ದಾರಲ್ಲದೆ ಕಂಬಳ ಕೃಷಿ ಹಾಗೂ ರೈತರಿಗಿರುವ ನಂಟನ್ನ ತೋರಿಸಿಕೊಟ್ಟು ಮಾದರಿಯಾಗಿದ್ದಾರೆ. ನಾನೊಂದು ಚಿಕ್ಕಂದಿನಿಂದ ಈ ಗದ್ದೆ ಉಳುವ ಕೃಷಿಯಲ್ಲಿ ತೊಡಗಿದ್ದೇನೆ. ಈಗ ಒಂದು 30 ವರ್ಷ ಸಾಗುವಳಿ ಮಾಡಿದ್ದ ಗದ್ದೆಯನ್ನು ಈಗ ಒಂದು 2 ವರ್ಷದಿಂದ ಸಾಗುವಳಿ ಮಾಡ್ತಾ ಇದ್ದೇನೆ. ನಾವು ಕಂಬಳಕೋನನ್ನು ಓಡಿಸುವುದು ಅಷ್ಟೇ ಅಲ್ಲ, ಈ ಕೃಷಿಗೆ ನಾವು ಇದನ್ನು ಬಳಸ್ತೇವೆ. ತಿಂಗಳಿಂದ ಈ ಕೋನನ್ನು ಕಂಬಳ ಆದಮೇಲೆ 4 ತಿಂಗಳು ನಾವು ಚೆನ್ನಾಗಿ ಸಾಕಿದ್ದೇವೆ. ಇದು ದಪ್ಪಾಗಿರ್ತದೆ ತಿಂದು. ಇದರ ಬೊಜ್ಜನ್ನು ಕರಗಿಸಬೇಕಾದ್ರೆ ಈ ಒಂದು 10-15 ದಿನ ಹೂಲ್ಬೇಕಾಗುತ್ತೆ ಗದ್ದೆಯನ್ನು. ನಂತರ ನಾವು ಒಂದು 15 ದಿನ ಬಿಟ್ಟು ಟ್ರೈನಿಂಗ್ ಮಾಡ್ತೇವೆ. ಮತ್ತು ನವಂಬರ್ ಡಿಸೆಂಬರ್ನಲ್ಲಿ ಕಂಬಳ ಓಡಿಸ್ತೇವೆ. ಒಂದು 10 ದಿನ ಒಂದೊಂದು ವಾರ ಬಿಟ್ಟು ಒಂದೊಂದು ದಿನ 10 ವಾರ ಕಂಟಿನ್ಯೂ ಮಾಡ್ತೀವಿ. ಸಣ್ಣ ವಯಸ್ಸಿನಿಂದಲೂ ಕೃಷಿಯ ಬಗ್ಗೆ ಒಲವನ್ನ ಹೊಂದಿರುವ ಶ್ರೀನಿವಾಸ ಗೌಡ ಅವರು ಕಡಂದಲೆಯ ತನ್ನ ಜಾಗದಲ್ಲಿ ಅಡಿಕೆ ಗಿಡಗಳನ್ನು ನೆಟ್ಟಿದ್ದಾರೆ. ಆದರೆ ಅಲ್ಲಿ ಕೃಷಿಯನ್ನ ಮಾಡಲು ಸಾಕಷ್ಟು ಜಮೀನು ಇಲ್ಲದೇ ಇರುವುದರಿಂದ ತನ್ನ ಮನೆಯಿಂದ 1 ಕಿಲೋಮೀಟರ್ ದೂರದಲ್ಲಿರುವ ಹಡಿಲು ಬಿದ್ದಿರುವ ಜಾಗವನ್ನ ಗೇಣಿಗೆ ಪಡೆದುಕೊಂಡು ಭತ್ತದ ಕೃಷಿಯನ್ನ ಮಾಡಲು ಹೊರಟಿದ್ದು ತನ್ನ ಕೋಣೆಗಳನ್ನ ಬಳಸಿಕೊಂಡು ತಾನೇ ಗದ್ದೆಯನ್ನ ಉಳುಮೆ ಮಾಡ್ತಾ ಇದ್ದಾರೆ. ತನ್ನ ಓಟದ ಕೋಣಗಳ ಆರೈಕೆಯನ್ನ ತಾನೇ ಮಾಡ್ತಾ ಇರುವ ಗೌಡ ಅವರು ಕೃಷಿಯೊಂದಿಗೆ ಸೆಂಟ್ರಿಂಗ್ ಕೆಲಸಕ್ಕೂ ಸೈ ಎನಿಸಿಕೊಂಡಿದ್ದಾರೆ. ಪ್ರೇಮಶ್ರೀ, V4 News 24/7 ಮೂಡುಬಿದ್ರೆ.